ರಾಮಾಯಣ ಯುದ್ಧ ಹೇಗೆ ನಡೆಯಿತು ಎಂಬುದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಸುದೀರ್ಘ ಕಾಲದವರೆಗೂ ನಡೆದ ಈ ರಾಮಾಯಣ ಯುದ್ಧದಲ್ಲಿ ಕೊನೆಗೂ ರಾವಣನನ್ನು ರಾಮ ಮರ್ದಿಸುತ್ತಾನೆ. ಆದರೆ ತನ್ನ ಸಾಯುವ ಕೊನೆಯ ಗಳಿಗೆಯಲ್ಲಿ ರಾವಣನು ಲಕ್ಷ್ಮಣನಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳುತ್ತಾನೆ. ತುಂಬಾನೇ ಅರ್ಥಪೂರ್ಣವಾಗಿರುವ ಆ ಕಿವಿ ಮಾತುಗಳು ಯಾವುವು ಎಂದು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ರಾವಣನು ಹೇಳಿರುವ ಕಿವಿ ಮಾತುಗಳು: ಮೊದಲನೇದಾಗಿ, ಯಾವುದೇ ಮಂಗಳಕರ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಬೇಕು ಹಾಗೂ ದುರದೃಷ್ಟಕರ ಕೆಲಸಗಳನ್ನು ಆದಷ್ಟು ಮುಂದೂಡಬೇಕು. ಅನಾವಶ್ಯಕವಾಗಿ ಶೂರ್ಪಣಖಿಯ ಮಾತನ್ನು ಕೇಳಿ ಸೀತೆಯನ್ನು ಅಪಹರಿಸಿದೆ, ಆದರೆ ಅದರಿಂದ ಯಾವುದೇ ಮಂಗಳಕರವಾಗಲಿಲ್ಲ. ದುರದೃಷ್ಟಕರ ಕೆಲಸವನ್ನು ದುಡುಕಿ ಮಾಡಿರುವೆ ಎನ್ನುತ್ತಾನೆ. ಎರಡನೆಯದಾಗಿ, ಯುದ್ಧ ಭೂಮಿಯಲ್ಲಿ ಎದುರಾಳಿಯನ್ನು ಎಂದಿಗೂ ಕಡೆಗಣಿಸಬಾರದು. ಕಪಿ ಸೈನ್ಯದ ಬಗ್ಗೆ ಹಗುರವಾಗಿ ತಿಳಿದುಕೊಂಡಿದ್ದೆ. ನನಗೆ ಕಪಿ ಸೈನ್ಯದ ನಾಯಕ ಹನುಮಂತ ನನ್ನ ಅರಮನೆಯ ಅವನತಿಗೆ ಕಾರಣವಾಗುತ್ತಾನೆಂದು ನಾನು ಊಹಿಸಿರಲಿಲ್ಲ ಎನ್ನುತ್ತಾನೆ. ಮೂರನೆಯ ಕಿವಿಮಾತು ಏನೆಂದರೆ, ಯಾವತ್ತಿಗೂ ನಾವು ನಮ್ಮ ರಹಸ್ಯವನ್ನು ಇನ್ನೊಬ್ಬರಿಗೆ ಬಹಿರಂಗಪಡಿಸಬಾರದು. ನನ್ನ ದೌರ್ಬಲ್ಯವನ್ನು ನನ್ನ ತಮ್ಮ ವಿಭೀಷಣ ತಿಳಿದಿದ್ದರಿಂದ ಆತನ ಹೇಳಿಕೆಯ ಮೇರೆಗೆ ನೀವು ನನ್ನ ಎದೆಗೆ ಬಾಣ ಬಿಟ್ಟು ಹೊಡೆದುರುಳಿಸಿದ್ದೀರಿ. ಆದ್ದರಿಂದ ಯಾರಿಗೂ ದೌರ್ಬಲ್ಯವನ್ನು ತಿಳಿಸಬೇಡಿ. ತಿಳಿಸಿದರೆ ನನಗಾದ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಹೇಳುತ್ತಾ ರಾವಣೇಶ್ವರನು ಕೊನೆಯುಸಿರೆಳೆಯುತ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ನಮ್ಮ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.